ಬ್ಲಡ್ ಡೋನರ್ಸ್ ಮಂಗಳೂರು ಇವರ ವತಿಯಿಂದ ಸೂರು ಇಲ್ಲದವರಿಗೆ ಸೂರು ಯೋಜನೆಯಡಿಯಲ್ಲಿ ಮುಡಿಪು ಕುಚ್ಚುಗುಡ್ಡೆ ಸಮೀಪ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಕ್ಕೆ ನಿರ್ಮಿಸಿದ ಮನೆಯ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು. ಬ್ಲಡ್ ಡೋನರ್ಸ್ ವಿಮೆನ್ಸ್ ವಿಂಗ್ ಅಧ್ಯಕ್ಷೆ ಆಯೇಷಾ ಉಳ್ಳಾಲ್, ಪ್ರಧಾನ ಕಾರ್ಯದರ್ಶಿ ಮುಫೀದಾ ರೆಹಮಾನ್ ಇವರು ಮನೆ ಕೀಲಿಕೆಯನ್ನು ಹಸ್ತಾಂತರಿಸಿದರು. ಗೌಸಿಯಾ ಮುಜುಮಾ ಮಸೀದಿ ಖತೀಬರಾದ ಆಸಿಫ್ ಸಖಾಫಿ ಅಲ್ ಅಜೀ ದುವಾ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಬಡವರಿಗೆ, ನಿರಾಶ್ರಿತರಿಗೆ ಮನೆ ಹಸ್ತಾಂತರಿಸಿ ರಕ್ತದಾನದ ಮೂಲಕ ಹಲವರ ಜೀವ ಉಳಿಸಿದ ಸಂಘಟನೆಯ ಕಾರ್ಯ ಶ್ಲಾಘನೀಯ. ಸದಸ್ಯರು ಉನ್ಮೇದನ್ನ ಕಳೆಯದೆ ಇನ್ನು ಕಾರ್ಯಚಟುವಟಿಕೆ ನಡೆಸಬೇಕಾಗಿದೆ. ಇನ್ನು ಮುಂದೆಯೂ ಇತರ ಬಡವರಿಗೂ ಸಂಸ್ಥೆ ನೆರವಾಗಲಿ ಅಂತ ಹೇಳಿದರು. ಒಂದು ಮನೆಯನ್ನು ಹಸ್ತಾಂತರ ಮಾಡಿದಂತಹ ಬ್ಲಡ್ ಡೋನರ್ಸ್ ಗ್ರೂಪ್ ಅಲ್ಲಾಹನ ಅಪಾರ ಅನುಗ್ರಹದಿಂದ ಹಲವಾರು ರಕ್ತದಾನವನ್ನು ಮಾಡಿ ಹಲವರ ಜೀವವನ್ನು ಉಳಿಸಿದ ಒಂದು ಗಣ್ಯವಾದಂತಹ ಒಂದು ವ್ಯವಸ್ಥೆ ಬ್ಲಡ್ ಡೋನರ್ಸ್ ಮ್ಯಾಂಗ್ಳೂರು ಇವರು ನಡೆಸುತ್ತಾ ಇದ್ದಾರೆ. ಮುಂದೆಯೂ ಕೂಡ ಇದಕ್ಕಿಂತಲೂ ಮಿಗಿಲಾಗಿ ಯಾವುದೇ ಅವರ ಉನ್ಮೇಷವನ್ನು ಕಳೆಯದೆ ಒಳ್ಳೆಯ ರೀತಿಯಲ್ಲಿ ಇನ್ನೂ ಕೂಡ ಕಾರ್ಯಚಟುವಟಿಕೆಯನ್ನು ಮಾಡಬೇಕು ಎಂದು ಈ ಸಂದರ್ಭದಲ್ಲಿ ರೆಡ್ ಕ್ರಾಸ್ ಮುಖ್ಯಸ್ಥ ಪ್ರವೀಣ್, ಯುವ ವಕೀಲ ಅಸ್ಗರ್ ಮುಡಿಪು, ಬ್ಲಡ್ ಡೋನರ್ಸ್ ಪ್ರಧಾನ ಕಾರ್ಯದರ್ಶಿ ನವಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸೂರಿಲ್ಲದವರಿಗೆ ಸೂರು ಎಂಬ ಒಂದು ಮನೆ ನಿರ್ಮಾಣದ ಕಾರ್ಯವನ್ನು ಕೈಗೆತ್ತಿಕೊಂಡು ಈಗ ಕೀಲಿಕೆ ಹಸ್ತಾಂತರ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ಬ್ಲಡ್ ಡೋನರ್ಸ್ ಮಂಗಳೂರು ಸಂಸ್ಥೆಯು ಈಗ 7ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದು ಸುಮಾರು 842ನೇ ರಕ್ತದಾನ ಶಿಬಿರವನ್ನು ಕೂಡ ಪೂರೈಸಿದೆ ಎಂದು ನಾವು ಬಹಳ ಹೆಮ್ಮೆಯಿಂದ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಅದೇ ರೀತಿ ಹಲವಾರು ರೋಗಿಗಳಿಗೂ ಕೂಡ ಹಣವಿಲ್ಲದೆ ಡಿಸ್ಚಾರ್ಜ್ ಆಗುವಂಥ ಒಂದು ಸಂದರ್ಭದಲ್ಲಿ ಅವರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಈ ಒಂದು ಬ್ಲಡ್ ಡೋನರ್ಸ್ ಸಂಸ್ಥೆಯು ಮಾಡುತ್ತಾ ಬಂದಿದೆ. ಅದೇ ರೀತಿ ನಮ್ಮ ಬ್ಲಡ್ ಡೋನರ್ಸ್ ಸಂಸ್ಥೆಯು ಸುಮಾರು 50 ಕಾರ್ಯನಿರ್ವಾಹಕರನ್ನೊಳಗೊಂಡು ಸುಮಾರು 10,000ಕ್ಕಿಂತಲೂ ಜಾಸ್ತಿ ಸದಸ್ಯರನ್ನೊಳಗೊಂಡಂಥ ಒಂದು ಸಂಸ್ಥೆಯಾಗಿದೆ. ನಮ್ಮ ಸಂಸ್ಥೆಯು ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡು, ಉಡುಪಿ ಹಾಗೂ ಸೌದಿ ಅರೇಬಿಯಾ, ಒಮಾನ್, UAE ಇಂತಹ ರಾಷ್ಟ್ರದಲ್ಲಿ ಕೂಡ ನಮ್ಮ ಸಂಸ್ಥೆಯು ಕಾರ್ಯಾಚರಿಸ್ತಾ ಇದೆ. ಬ್ಲಡ್ ಡೋನರ್ಸ್ ಮಂಗಳೂರಿನವರ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದ್ದಾರೆ. ಬಹಳ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡುವ ಮೂಲಕ ಬ್ಲಡ್ ಡೋನರ್ಸ್ ಮಂಗಳೂರು ಗುರುತಿಸಿಕೊಂಡಿದೆ. ಅದೇ ರಕ್ತದಾಗಲಿ, ಇದೀಗ ಸೂರಿಲ್ಲದವರಿಗೆ ಸೂರು ಬಹಳ ಒಂದು ಬಡ ಜನರಿಗೆ ಕೊಟ್ಟಿದ್ದಾರೆ ಎಂದು ತಿಳಿದುಪಟ್ಟಿತ್ತು. ಇಂತಹ ಕಾರ್ಯಕ್ರಮಗಳು ಮುಂದೆ ಕೂಡ ಬ್ಲಡ್ ಡೋನರ್ಸ್ ಸಂಸ್ಥೆ ಮಂಗಳೂರಿನವರ ಸಂಸ್ಥೆಯಿಂದ ನಿರಂತರವಾಗಿ ನಡೆಯಲಿ ಅಂತ ದೇವರಲ್ಲಿ ಆಶೀರ್ವಾದ.